Surprise sponsor Maranika Mementos and Gift Center, Udupi. Food partner Bake Studio Bakery and Confectionery, Udupi. Style partner Mother Care Baby Product Dealers, Udupi. Co-sponsor Mukhtar Ismail, Yuva Janata Dala Jilladhyakshuru, Udupi. ಪುಟಾಣಿ ವೀರರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಸ್ಪಂದನ ವಾಹಿನಿ ವೀಕ್ಷಕರಿಗಾಗಿ ವಿಶೇಷವಾಗಿರ್ತಕ್ಕಂತಹ ಪುಟಾಣಿ ವೀರರು ಅನ್ನುವ ಛದ್ಮವೇಷ ಸ್ಪರ್ಧೆಯನ್ನ ಆಯೋಜಿಸಿತ್ತು. ಈ ಸ್ಪರ್ಧೆಗೆ ನೂರಾರು ಮಕ್ಕಳು ನೋಂದಾಯಿಸಿಕೊಂಡಿದ್ರು, ಭಾಗವಹಿಸಿದ್ರು ಕೂಡ. ಇದರಲ್ಲಿ ವಿಶೇಷವಾಗಿ 10 ಅದ್ಭುತವಾಗಿರ್ತಕ್ಕಂತಹ ಪುಟಾಣಿಗಳನ್ನ ತೆರೆಯ ಮುಂದೆ ನಾವು ನಿಮಗೆ ತೋರಿಸಲಿದ್ದೇವೆ. ಸೊ ಈ ವಿಶೇಷವಾಗಿರ್ತಕ್ಕಂತಹ ಪುಟಾಣಿಗಳಲ್ಲಿ 3 ಮಂದಿ ವಿಜೇತರನ್ನ ಕೂಡ ಆಯ್ಕೆ ಮಾಡಿದ್ದೇವೆ. ಬನ್ನಿ, ಆ ಪುಟಾಣಿಗಳು ಹೇಗೆಲ್ಲ ಯಾವ ಯಾವ ವೇಷಗಳನ್ನ ಹಾಕೊಂಡಿದ್ರು, ಯಾವ ಸ್ವಾತಂತ್ರ್ಯ ಕಲಿಗಳನ್ನ ತಮ್ಮ ವೇಷದ ಮುಖಾಂತರ ಪುಟಾಣಿಗಳು ಭಿನ್ನವಿಸಿಕೊಂಡಿದ್ರು ಎಲ್ಲವನ್ನ ತೋರಿಸ್ತೇವೆ ಈ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ರೂಪಗಳನ್ನ ನೀವು ನೋಡಬಹುದು. ಅದರಲ್ಲಿ ಭಗತ್ ಸಿಂಗ್ ಕೂಡ ಒಂದು. ಹೌದು, ಸ್ವಾತಂತ್ರ್ಯದ ಕಲಿಗಳ ಹೆಸರುಗಳನ್ನು ನಾವು ನೆನಪಿಸಿಕೊಳ್ಳುವಾಗ ಭಗತ್ ಸಿಂಗ್ ಹೆಸರು ಬಹಳ ಮುಖ್ಯವಾಗಿಯೇ ಚಾಲ್ತಿಯಲ್ಲಿ ಬರ್ತದೆ. ತನ್ನ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ನಗುನಗುತ್ತಾ ನೇಣುಗಂಬಕ್ಕೆ ಏರಿದಂತಹ ಭಗತ್ ಸಿಂಗ್ನ ರೂಪವನ್ನ ಹೊತ್ತು ಮೊದಲ ಕಂಟೆಸ್ಟೆಂಟ್ ಆಗಿ ಬಂದಿದ್ದು ಆರಾಧ್ಯ ಜಿ ಶಾನ್ಭಾಗ್. ಬನ್ನಿ, ಆ ಪುಟಾಣಿ ಕಾಂದಮ್ಮನ ಜೀವದಲ್ಲಿ ಹೇಗೆ ಭಗತ್ ಸಿಂಗ್ನ ರೂಪ ಕಾಣಬಹುದು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೇವೆ. मेरा रंग दे मेरा रंग दे बसंती चोला, माए रंग दे बसंती चोला, माए रंग दे मेरा रंग दे बसंती चोला, रंग दे रंग दे रंग दे बसंती चोला, माए रंग दे। निकले हैं वीर जियाले यो अपना सीना ताने. ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ಸ್ವಾಭಿಮಾನದ ಪ್ರತೀಕವಾಗಿ, ಕರ್ನಾಟಕದ ಸ್ವಾಭಿಮಾನದ ಪ್ರತೀಕವಾಗಿ, ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಎಂದಿಗೂ ಮರೆಯಲಾರದ ಹೆಸರೇ ಆಕೆಯದು. ಹೌದು, ಕಿತ್ತೂರಿನ ಕೋಟೆಯನ್ನ ಉಳಿಸಿಕೊಳ್ಳುವಲ್ಲಿ ಚೆನ್ನಮ್ಮ ಇಟ್ಟ ಪ್ರತಿ ಹೆಜ್ಜೆಯೂ ಕೂಡ ಕ್ರಾಂತಿಕಾರಿಯ ಸರಿ. ಅಂತಹದ್ದೇ ಕ್ರಾಂತಿಕಾರಿ ಹೆಜ್ಜೆಯ ರೂಪವನ್ನ ಆಂಶಿಕ ಶೆಣೈ ರೂಪದಲ್ಲಿ ಕಂಡ್ರೆ ಹೇಗೂ, ಆ ಪುಟಾಣಿ ಆಂಶಿಕ ಹೇಗೆ ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ಬರಬಲ್ಲಳು ನೀವೇ ನೋಡಿ. ಕಪ್ಪ ಬೇಕೆ ಕಪ್ಪ, ನಿಮಗೆ ಯಾಕೆ ಬೇಕಪ್ಪ? ನಮ್ಮವರೊಂದಿಗೆ ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರೆ ಹೊತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ. ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಅಡಿಗೆ ಸಾಯಬೇಡ, ಕುಳಿತುಕೋ. ಇಂತಹ ಕಷ್ಟದಲ್ಲೂ ಇಷ್ಟೊಂದು ದಟ್ಟವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ.
ಮೂರನೇ ಪುಟಾಣಿ ಬಂದದ್ದು ಸುಭಾಷ್ ಚಂದ್ರ ಬೋಸ್ ಅನ್ನುವಂತಹ ರೂಪದಲ್ಲಿ. ಹೌದು, ಸುಭಾಷ್ ಚಂದ್ರ ಬೋಸ್ ಅನ್ನುವ ಹೆಸರು ಕೇಳಿದ ತಕ್ಷಣ ಬ್ರಿಟಿಷರು ಕೂಡ ನಡುಗಿ ಹೋಗ್ತಾ ಇದ್ರಂತೆ. ಒಂದು ಅರ್ಥದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಅರ್ಧ ಏನು ಸ್ವಾತಂತ್ರ್ಯದ ಹೋರಾಟ ಇತ್ತು, ಆ ಹೋರಾಟದ ಭಯದಲ್ಲಿಯೇ ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟರು ಅನ್ನುವಂತಹ ಉಲ್ಲೇಖಗಳು ಕೂಡ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ನಿಟ್ಟಿನಲ್ಲಿ ಸುಭಾಷ್ ಚಂದ್ರ ಬೋಸ್ರ ರೂಪದಲ್ಲಿ ಪುಟಾಣಿ ಅರ್ನವ್ ಶೆಟ್ಟಿ ನಿಮ್ಮ ಮುಂದೆ. ये जिंदगी है कौम की, तो कौम पे लुटाए जा, कदम कदम बढ़ाए जा, खुशी के गीत गाए जा, ये जिंदगी है कौम की, तो कौम पे लुटाए जा. दुश्मनों का सर जो से वतन बढ़ाए जा, तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो से वतन बढ़ाए जा. ಸಂಗೊಳ್ಳಿ ರಾಯಣ್ಣ ಹೆಸರು ಕೇಳಿದ್ರೆ ಬ್ರಿಟಿಷರು ನಡುಗಿ ಹೋಗ್ತಾ ಇದ್ರು. ಸ್ವಾತಂತ್ರ್ಯದ ಕಹಳೆಯಲ್ಲಿ ಅಚ್ಚಳಿಯದೆ ಉಳಿದಂತಹ ಹೆಸರು ಸಂಗೊಳ್ಳಿ ರಾಯಣ್ಣ ಕೂಡ. ಸಂಗೊಳ್ಳಿ ರಾಯಣ್ಣ ತನ್ನವರಿಂದಲೇ ಮೋಸ ಹೋಗಿ ಕೊಲೆಯಾಗಲ್ಪಡ್ತಾನೆ. ಆದರೂ ಕೂಡ ಸ್ವಾತಂತ್ರ್ಯದ ಕಲಿಗಳಲ್ಲಿ ಬಹಳ ಮುಖ್ಯವಾದ ಹೆಸರುಗಳ ಸಾಲಿನಲ್ಲಿ ಸಂಗೊಳ್ಳಿ ರಾಯಣ್ಣ ಕೂಡ ನಿಂತು ಬಿಡ್ತಾನೆ. ಸಂಗೊಳ್ಳಿ ರಾಯಣ್ಣನ ರೂಪದಲ್ಲಿ ಅನುಷ್ ಆರ್ ಶೆಟ್ಟಿ ಅನ್ನುವ ಪುಟಾಣಿ ಕಂದಮ್ಮ ಹೇಗೆ ಬಂದಿದೆ ನೀವೇ ನೋಡಿ. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಭಾರತ್ ಮಾತಾ ಕಿ ಜೈ. ಪುಣ್ಯ ಭೂಮಿ ಮಾನ ಭಾರತ ಮಾತಾ ಕಿ ಜೈ. ದೇಶಭಕ್ತಿ ವಂದೇ ಮಾತರಂ. ಸಾರಿ ಹೇಳುವ ನಾಡ ಶತ್ರು ನಾಶಕ ವಂದೇ ಮಾತರಂ. ಜೈ ಹಿಂದ್. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ. ರಾಯಣ್ಣ, ನಿನ್ನ ಸಂಘಟನೆಗೋಸ್ಕರ ಯಾವಾಗ ನೀ ಕರೆದ್ರು ನಾನು ನನ್ನ ಸಂಗಡಿಗರು ನಿನ್ ಕೂಡ ಬರ್ತೀವಿ. ನಿನ್ನ ಮಾತು ಕೇಳಿ ಆನಂದ ಆತು. ನಿನ್ನ ಈ ಸಹಾಯನ ನಾನು ಯಾವತ್ತೂ ಮರೆಯಂಗಿಲ್ಲ. ನಮಸ್ಕಾರ ರಾಯಣ್ಣ. ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ. ಸ್ವಾತಂತ್ರ್ಯ ನಂತರ ಭಾರತದ ಪ್ರಥಮ ಪ್ರಧಾನಿಯಾಗಿ ಆಯ್ಕೆಯಾದಂತಹ ಜವಾಹರ್ಲಾಲ್ ನೆಹರುವಿನ ರೂಪದಲ್ಲಿ ಪುಟಾಣಿ ಕಂದಮ್ಮ ಬಂದರೆ ಹೇಗಿರುತ್ತೆ? ನಿಜಕ್ಕೂ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ ಇತ್ತು. ಆ ನಿಟ್ಟಿನಲ್ಲಿ ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ನಾವು ಆಚರಿಸ್ತೇವೆ. ಹಾಗಾದರೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ಜವಾಹರ್ಲಾಲ್ ನೆಹರು ಅವರನ್ನು ಕಾಣುವುದಾದರೆ ತನಿಷ್ ಶೆಟ್ಟಿ ಜವಾಹರ್ಲಾಲ್ ನೆಹರುವಿನ ರೂಪದಲ್ಲಿ ಹೇಗೆ ಕಾಣಿಸ್ತಿದ್ದಾರೆ ನೀವೇ ನೋಡಿ. जुग जुग जिए जवाहरलाल, जुग जुग जिए जवाहरलाल, भारत माता की रक्षा को बना जवाहर ढाल, भारत माता की रक्षा को बना जवाहर ढाल, शेर कयामत के तूफान में खुद बन गया मशाल, शेर कयामत के तूफान में खुद बन गया मशाल,
सच्चाई का देव डरे न हो चाहे संग मुख काल। जुग जुग जिए जवाहरलाल, जुग जुग जिए जवाहरलाल, जुग जुग जिए जवाहरलाल, जुग जुग जिए जवाहरलाल, जुग जुग जिए जवाहरलाल। देश का हित नित रहे सोचता तन की सुध बुध त्यागी, तन की सुध बुध त्यागी। रात और दिन का ख्याल करे ना सेवा का अनुरागी, रात और दिन का ख्याल करे ना सेवा का अनुरागी। कैसे दुखड़े हरों देश के रहता यही ख्याल। जुग जुग जिए जवाहरलाल, जुग जुग जिए जवाहरलाल, जुग जुग जिए जवाहरलाल, जुग जुग जिए जवाहरलाल, जुग जुग जिए जवाहरलाल। ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯದ ಕಥನಗಳಲ್ಲಿ ಮತ್ತೆ ಮತ್ತೆ ಕೇಳಿ ಬರುವಂತಹ ಹೆಸರುಗಳು. ಹೌದು, ಸ್ವಾತಂತ್ರ್ಯ ಹೋರಾಟಗಾರರು ಅಂದಾಕ್ಷಣ ಪದೇ ಪದೇ ನಮಗೆ ನೆನಪಿಗೆ ಬರ್ತಕ್ಕಂತಹ ಕ್ರಾಂತಿಕಾರಿ ಕೆಚ್ಚೆದೆಯ ಕಲಿಯಾತ. ಹಾಗಾಗಿಯೇ ಭಾಗ್ಯಲಕ್ಷ್ಮಿ ಶೆಣೈ ಎನ್ನುವ ಪುಟಾಣಿ ಕಂದಮ್ಮ ಸಂಗೊಳ್ಳಿ ರಾಯಣ್ಣನ ರೂಪದಲ್ಲಿ ಬಂದ್ರೆ ಹೇಗಿರುತ್ತೆ ನೀವೇ ನೋಡಿ. ಅನ್ಯಾಯ ಸಹಿಸುವುದು ಅಪರಾಧ ಹರಿಯಿರಿ, ಸಾಹಸವೇ ಸಫಲತೆಯ ಸೌಗಂಧ. Prize sponsor Maranika Mementos and Gift Center, Udupi. Food partner Bake Studio Bakery and Confectionery, Udupi. Style partner Mother Care Baby Product Dealers, Udupi. Co-sponsor Mukhtar Ismail, Yuva Janata Dala Jilladhyaksharu, Udupi. Prize sponsor Maranika Mementos and Gift Center, Udupi. Food partner Bake Studio Bakery and Confectionery, Udupi. Style partner Mother Care Baby Product Dealers, Udupi. Co-sponsor Mukhtar Ismail, Yuva Janata Dala Jilladhyaksharu, Udupi. ಸ್ವಾತಂತ್ರ್ಯದ ಹೆಸರು ಬಂದಾಗಲೇ ಮೊದಲು ನೆನಪಿಗೆ ಬರುವ ಹೆಸರು ಅವರದ್ದು. ನಿಜ, ಶಾಂತಿಯ ಮುಖಾಂತರ ಮತ್ತೆ ಈ ದೇಶದಲ್ಲಿ ರಾಮರಾಜ್ಯವನ್ನು ಸ್ಥಾಪಿಸಬೇಕು, ಶಾಂತಿಯ ಮುಖಾಂತರವೇ ಸ್ವಾತಂತ್ರ್ಯವನ್ನು ಪಡೆಯಬೇಕು ಅಂತ ಕನಸು ಕಂಡಿದ್ದ ಸರಳ ಜೀವಿ, ಈ ದೇಶದ ಮಹಾತ್ಮ ಅಂತಲೇ ಕರೆಯಲ್ಪಡ್ತಕ್ಕಂತಹ ಮಹಾತ್ಮ ಗಾಂಧಿ ವೃಂದಾ ಶಾನ್ಭಾಗ್ ಅನ್ನುವ ಪುಟಾಣಿ ಕಂದಮ್ಮನ ರೂಪದಲ್ಲಿ ಬಂದರೆ ಹೇಗಿರುತ್ತೆ ಅಂತೀರಾ ನೋಡಿ. ಸಾವಿರದ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮುಖಾಂತರ ಸ್ವಾತಂತ್ರ್ಯದ ಕಿಚ್ಚಿಗೆ
ಕಿಡಿಯನ್ನು ಹತ್ತಿಸಲಾಗ್ತದೆ. ಆ ಕಿಡಿಯನ್ನು ಹತ್ತಿಸಿದ ಕ್ರಾಂತಿಕಾರಿ ನಾಯಕರುಗಳ ಹೆಸರನ್ನು ನಾವು ಪಟ್ಟಿ ಮಾಡೋದಕ್ಕೆ ಹೋದರೆ ನಿಜಕ್ಕೂ ಮೈ ಜುಮ್ ಎನ್ನಿಸುವಂತಹ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ಮಂಗಲ್ ಪಾಂಡೆ ಕೂಡ ಒಂದು. ಹೌದು, ಮಂಗಲ್ ಪಾಂಡೆ ಅಂದರೆ ಸ್ವಾತಂತ್ರ್ಯದ ಕಿಡಿಗೆ ಕಿಚ್ಚು ಹಚ್ಚಿದ ವ್ಯಕ್ತಿ ಆತ. ಮಂಗಲ್ ಪಾಂಡೆ ಪುಟಾಣಿ ರೂಪದಲ್ಲಿ ಬಂದರೆ ಹೇಗಿರ್ತದೆ ಅಂತೀರಾ? ವೈಭವ್ ಕೃಷ್ಣ ಅನ್ನುವ ಪುಟಾಣಿ ರೂಪದಲ್ಲಿ ಮಂಗಲ್ ಪಾಂಡೆ. ನಾನು ಮಂಗಲ್ ಪಾಂಡೆ ಚೇತಸಾರಿ ಹೊರತನೆ. ಜೈ ಹಿಂದ್. ಮಂಗಲ 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 ಹೋ, ಮಂಗಲ 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 ಹೋ. देखो देखो समय क्या दिखा, देख कर भी नो विश्वास गाय कोई दुनिया से. ನಾನು ಮಂಗಲ್ ಪಾಂಡೆ ಚೇತಸಾರಿ ಹೊರತನೆ. ಹೇಳಿದೆ 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 ನಾನು. ಮಂಗಲ 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 ಹೋ, ಮಂಗಲ 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 ಹೋ, ಮಂಗಲ 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 ಹೋ, ಮಂಗಲ 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 ಹೋ. ಭಾರತದ ಹೊರಗಿದ್ದುಕೊಂಡು ಕೂಡ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಸೈನ್ಯವನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡುವಲ್ಲಿ ಸಫಲರಾಗಿದ್ದಂತಹ ಸುಭಾಷ್ ಚಂದ್ರ ಬೋಸ್ ಮತ್ತೆ ಮತ್ತೆ ನಮಗೆ ಸ್ವಾತಂತ್ರ್ಯದ ಕಥನದಲ್ಲಿ ನೆನಪಾಗುವ ಹೆಸರು. ಹೌದು, ಸುಭಾಷ್ ಚಂದ್ರ ಬೋಸ್ನ ಪುಟಾಣಿ ರೂಪವನ್ನು ನಾವು ನೋಡಬೇಕು ಅಂತಂದ್ರೆ ನೆಹಾಲ್ ಅನ್ನುವ ಈ ಪುಟ್ಟ ಕಂದಮ್ಮನನ್ನ ನೋಡಲೇಬೇಕು. ಎಸ್, ಸುಭಾಷ್ ಚಂದ್ರ ಬೋಸ್ರ ಪುಟಾಣಿ ರೂಪ ನಿಮ್ಮ ಮುಂದೆ. हम अपना हिंद बनाएंगे, दिल्ली दिल्ली जाएंगे, हम अपना हिंद बनाएंगे. फौजी बन के रहना है, दुख दर्द मुसीबत सहना है. हम फौजी बन के रहना है, दुख दर्द मुसीबत सहना है. सुभाष का ये कहना कहना है, चलो दिल्ली चल के रहना है. हम दिल्ली दिल्ली जाएंगे, हम अपना हिंद बनाएंगे, दिल्ली दिल्ली जाएंगे, हम अपना हिंद बनाएंगे. झूमेंगे, मौत को बढ़ के झूमेंगे, मतवाले बन आजादी के हम दरिया जंगल घूमेंगे. गोली खा के झूमेंगे, मौत को बढ़ के झूमेंगे, मतवाले बन आजादी के हम दरिया जंगल घूमेंगे. सुभाष हमारा हावी है, गुलाबी के तालों की चाबी है, फिर कैसा खतरा बाकी है, खुदा भी हमारा साथी है. दिल्ली जाएंगे, हम अपना हित बनाएंगे, दिल्ली दिल्ली जाएंगे, हम अपना हित बनाएंगे. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪುಟಾಣಿ ಕಂದಮ್ಮನನ್ನ ತನ್ನ ಬೆನ್ನಿನಲ್ಲಿ ಕಟ್ಟಿಕೊಂಡು ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚುತ್ತಾ ಸಂಗ್ರಾಮದಲ್ಲೇ ಮಾಡಿದಾಕೆ. ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಇನ್ನೊಂದು ಹೆಸರು, ಪ್ರತಿ ಭಾರತೀಯ ನಾರಿಯೂ ಕೂಡ ಹೆಮ್ಮೆಯಿಂದ ಒಪ್ಪಿಕೊಳ್ತಕ್ಕಂಥ ಹೆಸರು, ಬ್ರಿಟಿಷರನ್ನ ಕೂಡ ಬೆವರಿಳಿಸಿದ ನಾಯಕಿಯಾಕೆ. ಹೌದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಂದ್ರೆ ಕಿಚ್ಚಿನ ಮತ್ತೊಂದು ಸ್ವರೂಪವೇ ಸರಿ. ತ್ರಿಷಾ ಅನ್ನುವ ಪುಟಾಣಿ ಕಂದಮ್ಮ ಮುದ್ದು ಮುದ್ದಾಗಿ ಝಾನ್ಸಿ ರಾಣಿಯ ಪ್ರತಿರೂಪದಲ್ಲಿ ಬಂದ್ರೆ ಹೇಗಿರ್ತದೆ ಅಂತೀರಾ? ನೀವೇ ನೋಡಿ. ಭಾರತೀಯರ ಸ್ವಾಭಿಮಾನವನ್ನು ಮೆಟ್ಟಿ ನಿಂತ ಬ್ರಿಟಿಷರ ಎದೆ ಬಗೆದು ಭಾರತದ ಸ್ವಾತಂತ್ರ್ಯ ಬಾವುಟವನ್ನು ಗಡಿ ಬಿಚ್ಚಿ ಹಾರಾಡುವಂತೆ ಮಾಡದಿದ್ದರೆ ನನ್ನ ಹೆಸರು ಲಕ್ಷ್ಮೀಬಾಯಿ ಅಲ್ಲ. ಮೊಣಗಲೀರನ ಕಾಲೆ ಹರಿಯಲಿ ಬ್ರಿಟಿಷರ ರಕ್ತದ ಹೊಲೆ, ಬೆಳಗಲಿ स्वातंत्र कले। बोलो भारत माता की जय, बोलो भारत माता की जय, बोलो भारत माता की जय।
अवतार, स्वयं वीरता की अवतार। महाराष्ट्र कुलदेवी उसकी, महाराष्ट्र कुलदेवी उसकी भी आराध्य भवानी थी। बुंदेले अरबों के मोहन ने सुनी कहानी थी, सुगड़ी मर्दानी वो तो झांसी वाली रानी थी। सुगड़ी मर्दानी, झांसी वाली रानी। ನೋಡಿದ್ರಲ್ಲ ವೀಕ್ಷಕರೇ, ಸ್ಪಂದನ ವಾಹಿನಿ ನಡೆಸಿದ ಪುಟಾಣಿ ವೀರರು ಛದ್ಮವೇಷ ಸ್ಪರ್ಧೆಯಲ್ಲಿ ನೂರಾರು ಪುಟಾಣಿಗಳು ಬಂದಿದ್ರು. ಅದರಲ್ಲಿ ಆಯ್ದ 10 ಪುಟಾಣಿಗಳ ರೂಪವನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದರಲ್ಲಿ 3 ವಿಶೇಷವಾಗಿ ವಿಜೇತ ಪುಟಾಣಿಯರು ಅಂತ ಕೂಡ ಆರಿಸಿದ್ದೇವೆ. ಯಾರು ಆ ವಿಜೇತರು ಅಂತ ತಿಳ್ಕೊಳ್ಳುವ ಕುತೂಹಲ ನಿಮಗಿದೆ ಅಲ್ವಾ? ನೀವೇ ನೋಡಿ. आजा आजा जिंद शामी आने के तले, आजा जरी वाले नीले आसमाने के तले। ಇಲ್ಲಿಗೆ ಪುಟಾಣಿ ವೀರರು ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. Prize sponsor Maranika Mementos and Gift Center, Udupi. Food partner Bake Studio Bakery and Confectionery, Udupi. Style partner Mother Care Baby Product Dealers, Udupi. Co-sponsor Mukhtar Ismail, ಯುವ ಜನತಾದಳ ಜಿಲ್ಲಾಧ್ಯಕ್ಷರು, ಉಡುಪಿ.